ಸಾರ್ವಜನಿಕರಲ್ಲಿ ಕೋವಿಡ್ ಲಸಿಕೆ ಮತ್ತು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ವಿನೂತನ ಪ್ರಯತ್ನ ನಡೆಸಿದೆ. ನಾಸಿಕ್ ಬ್ಯಾಂಡ್ ಬಾರಿಸಿದ ಯುವಕರು ಜನರನ್ನ ತಮ್ಮತ್ತ ಸೆಳೆದರೆ ಸಂತೋಷ್ ಶೆಣೈಯವರು ಲಸಿಕೆ ಹಾಗೂ ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ನೀಡಿ ಎಲ್ಲರ ಗಮನ ಸೆಳೆದರು. ರಮಣ್ ಹಾಲ್ ಅಲ್ಲಿ ಸಾಯಂಕಾಲ 4 ಗಂಟೆವರೆಗೆ ಉಚಿತವಾಗಿ ನೀಡಲಾಗುವುದು. ಯಾರ್ಯಾರಿಗೆ ಬೇಕೋ ಅವರು ರಮಣ್ ಪೈ ಹಾಲ್ಗೆ ಬಂದು ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದರ ಜೊತೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವು ಜರುಗಲಿರುವುದು. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೈ ಮೋದಿ.